ಮಂಜೇಶ್ವರ ಬಡಾಜೆಯಲ್ಲಿ ವಿಜೃಂಭಣೆಯ ಕೆಸರುಗದ್ದೆ ಉತ್ಸವ. ಮಣ್ಣಿನ ಒಡನಾಟ ಮರಳಿ ಪಡೆಯಲು ಕೃಷಿ ಸಂಸ್ಕೃತಿಯೇ ಮದ್ದು. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಅನುಭವಿ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಆಧುನಿಕತೆಯ ಭರಾಟೆಯಲ್ಲಿ ಕಣ್ಮರೆಯಾಗುತ್ತಿರುವ ನಮ್ಮ ಶ್ರೀಮಂತ ಕೃಷಿ ಸಂಸ್ಕೃತಿಯನ್ನು ಮರುಜೀವಗೊಳಿಸುವ ಮತ್ತು ಯುವ ಜನತೆಯಲ್ಲಿ ಮಣ್ಣಿನ ಒಡನಾಟವನ್ನು ಮೂಡಿಸುವ ಸದುದ್ದೇಶದಿಂದ ಮಂಜೇಶ್ವರ ಬಡಾಜೆಯಲ್ಲಿ ಕೆಸರುಗದ್ದೆ ಕಾರ್ಯಕ್ರಮವನ್ನು ಅತ್ಯಂತ ಸಡಗರದಿಂದ ಆಯೋಜಿಸಲಾಯಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಕುಟುಂಬಶ್ರೀ ಮಂಜೇಶ್ವರ ಸಿಡಿಎಸ್ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಯುಕೆ ಸೈಫುಲ್ಲಾ ತಂಗಳ್, ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದ್ದ ಕೃಷಿ ಸಂಸ್ಕೃತಿಯನ್ನು ಹೊಸ ಕಾಲದ ತಂತ್ರಜ್ಞಾನದ ಸಹಕಾರದೊಂದಿಗೆ ಮರಳಿ ತರಲು ಯುವಜನರ ಸಕ್ರಿಯ ಭಾಗವಹಿಸುವಿಕೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. ಇಂದಿನ ದಿನಗಳಲ್ಲಿ ಹೆಚ್ಚುತ್ತಿರುವ ವಿವಿಧ ಜೀವನ ಶೈಲಿ ರೋಗಗಳಿಗೆ ನಮ್ಮ ಹಿರಿಯರ ಕೃಷಿ ಪದ್ಧತಿ ಹಾಗೂ ಸಂಸ್ಕೃತಿಯಿಂದ ದೂರ ಸರಿದಿರುವುದೇ ಪ್ರಮುಖ ಕಾರಣ ಎಂದು ಅವರು ಈ ವೇಳೆ ನೆನಪಿಸಿದರು. ആ ഒരു സംസ്കാരത്തിൽ നിന്നും നമുക്ക് ദൂരെ പോകുമ്പോൾ നമ്മുടെ നാട്ടിൻപുറത്തുകളിലൊക്കെ മുമ്പുണ്ടായിരുന്ന ആ ഒരു സംസ്കാരത്തിൽ നിന്നും നമ്മൾ ദൂരെ അകലുമ്പോൾ അതിലേക്ക് അടുപ്പിക്കാൻ വേണ്ടിയിട്ടുള്ള ഒരു പരിപാടിയാണ് ഈ മഴപ്പൊലിമ എന്നുള്ള പരിപാടി. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷಾದ್ ವರ್ಕಾಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸುಹರ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸರೀನಾ ಬಾನು, ಪಂಚಾಯತ್ ಸದಸ್ಯರಾದ ಸಾದಿಕ್, ಸಫಾ ಫಾರೂಕ್, ಇಲಿಯಾಸ್ ತೂಮಿನಾಡು, ಆಶಲತಾ, ಅಬ್ದುಲ್ಲಾ ಗುಡ್ಡಕೇರಿ, ಬೇಬಿಲತಾ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾವಾ ಹಾಜಿ, ಮಾಜಿ ಸದಸ್ಯ ಯಾದವ ಬಡಾಜೆ, ಮಂಜೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ರಾಮಚಂದ್ರನ್, ಕುಟುಂಬಶ್ರೀ ಜಿಲ್ಲಾ ಎಡಿಎಂಸಿ ಹರಿದಾಸ್ ಹಾಗೂ ಯತೀಶ್ ಕಾಜೂರ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಕುಟುಂಬಶ್ರೀ ಸಿಡಿಎಸ್ ಅಧ್ಯಕ್ಷೆ ಜಯಂತಿ ಸ್ವಾಗತಿಸಿದರು. ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಅನೀಸ್ ವಂದನಾರ್ಪಣೆಗೆ ಇದ್ದರು. ಮಣ್ಣಿನ ಸೊಗಡನ್ನು ಬಿಂಬಿಸಿದ ಈ ವಿನೂತನ ಕೆಸರುಗದ್ದೆ ಉತ್ಸವವು ಸ್ಥಳೀಯರಲ್ಲಿ ಮತ್ತು ಯುವ ಸಮೂಹದಲ್ಲಿ ಹೊಸ ಹುರುಪು ಮೂಡಿಸಿತು.